ಚುನಾವಣಾ ದಿನಾಂಕ ಘೋಷಣೆಯಾಗಿದ್ದು ನೀತಿ ಸಂಹಿತೆ ಕೂಡ ಜನರಿಗೆ ಬಂದಿದೆ. ಆದರೆ ಇಂದು ಜನರಿಗೆ ಮಾಹಿತಿ ನೀಡುವಂತಹ ಕೆಲಸವನ್ನ ಅಧಿಕಾರಿಗಳು ಕೊಡಬೇಕಾಗಿದೆ. ಒಂದೊಂದು ಕಡೆ ಒಂದೊಂದು ರೀತಿ ಅನುಷ್ಠಾನವಾಗ್ತಾ ಇರುವುದು ಕಂಡು ಬರ್ತಾ ಇದೆ ಎಂದು ಮಾಜಿ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲಾ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳ ವಿಚಾರದಲ್ಲಿ ಬ್ಯಾನರ್ಗಳನ್ನ ಏಕಾಏಕಿ ತೆಗೆದಿದ್ದಾರೆ. ರಾಜಕೀಯ ಪಕ್ಷದ ಹೆಸರು ಏನೂ ಇಲ್ಲ, ರಾಜಕೀಯ ನಾಯಕರು ಇಲ್ಲದೆ ಇದ್ರೂ ಕೂಡ ಎಲ್ಲವನ್ನ ತೆಗೆದು ಹಾಕಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ತೆಗೆದಿದ್ದಾರೆ. ಅಧಿಕಾರಿಗಳ ಕೇಳಿದರೆ ಧಾರ್ಮಿಕತೆಯ ಬ್ಯಾನರ್ಗಳನ್ನ ಅಳವಡಿಸಲು ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳಿಗೆ ಮಾಹಿತಿ ಕೊರತೆ ಇದೆಯೇ ಎಂದು ಖಾದರ್ ಪ್ರಶ್ನಿಸಿದ್ದಾರೆ. ಇದರಿಂದ ಗ್ರಾಮೀಣ ಭಾಗದಲ್ಲಿರುವ ಜನರಿಗೆ ಚುನಾವಣಾಧಿಕಾರಿಗಳು ಸ್ಪಷ್ಟ ಮಾಹಿತಿ ನೀಡಬೇಕು ಎಂದರು. ಇದೀಗ ಬಿಸಿಲ ಬೇಗೆಯಿಂದ ಕಂಗೆಡುವ ಜನತೆ ನೀರಿನ ಸಮಸ್ಯೆಯಿಂದಲೂ ಕೂಡ ಕಂಗೆಡ್ತಾ ಇದ್ದಾರೆ. ಚುನಾವಣೆ ಅಲ್ಲದ ಸಂದರ್ಭಗಳಲ್ಲಿ ಜನಪ್ರತಿನಿಧಿಗಳು ನೀರಿನ ಸಮಸ್ಯೆ ಬಗೆಹರಿಸುತ್ತೇವೆ, ಆದರೆ ನೀತಿ ಸಂಹಿತೆ ಬಂದ ಕಾರಣ ಅಧಿಕಾರಿಗಳು ನೀರಿನ ಸಮಸ್ಯೆ ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜನಸಾಮಾನ್ಯರ ನೀರಿನ ಬವಣೆಯನ್ನ ನೋಡಲು ರಾಜ್ಯ ಸರ್ಕಾರ ಏನೂ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಕಷ್ಟಪಡುವ ಸ್ಥಿತಿ ಜನರದ್ದಾಗಿದೆ ಎಂದರು. ಬೇಡಿಕೆಗೆ ಅನುಗುಣವಾಗಿ ನೀರಿನ ಸಮಸ್ಯೆ ಬಗೆಹರಿಸಲು ಅನುದಾನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಶಿಸ್ತಿನ ಪಾರ್ಟಿ ಬಿಜೆಪಿಯ ಪಟ್ಟಿ ಬಿಡುಗಡೆ ಮಾಡಲು ಇನ್ನೂ ವಿಳಂಬ ಏಕೆ ಎಂದು ಬಿಜೆಪಿಯನ್ನ ಪ್ರಶ್ನಿಸಿದ ಅವರು, ಈಗಲಾದರೂ ಅವರು ಆಂತರಿಕ ಚುನಾವಣೆ ಮಾಡಲು ಮುಂದಾದರಲ್ಲ ಎಂದು ವ್ಯಂಗ್ಯ ಮಾಡಿದರು. ನಿಗದಿತ ದಿನಾಂಕಕ್ಕೆ ಚುನಾವಣೆ ಘೋಷಣೆಯಾಗಿದೆ. ಕೋಡ್ ಆಫ್ ಕಾಂಡಕ್ಟ್ ನಿನ್ನೆಯಿಂದ ಜಾರಿಯಾಗಿದೆ. ಬಹುಶಃ ಇದರಲ್ಲಿ ಬಹಳಷ್ಟು ಇವತ್ತು ಮಾಹಿತಿಯ ಕೊರತೆ ಮತ್ತು ಜನರಿಗೆ ತಿಳುವಳಿಕೆ ಮಾಡಲು ಇವತ್ತು ಅಧಿಕಾರಿಗಳು ದೊಡ್ಡ ಕ್ರಮ ಕೈಗೊಳ್ಳಬೇಕಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಇವತ್ತು ಅನುಷ್ಠಾನ ಮಾಡ್ತಾರೆ. ಉದಾಹರಣೆಗೆ ಧಾರ್ಮಿಕ ಕಾರ್ಯಕ್ರಮಗಳ ಎಲ್ಲ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳ ಬ್ಯಾನರ್ಗಳನ್ನು ಯಾವುದು ಹಾಕಿದ್ದಾರೆ ಏಕಾಏಕಿ ತೆಗೆದಿದ್ದಾರೆ. ಅವ್ರು ಯಾಕೆ ನಾವು ಯಾವುದು ಚುನಾವಣೆ ರಾಜ್ಯಕ್ಕೆ ನಾಯಕರು ಫೋಟೋ ಏನು ಹಾಕಲಿಲ್ಲ, ರಾಜ್ಯದ ಪಕ್ಷ ಹೆಸರನ್ನಿಲ್ಲ, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳ ಒಂದು ಬ್ಯಾನರ್ ಹೊರತುಪಡಿಸಿ ಬೇರೆ ಯಾವುದಿಲ್ಲ ಅಂತ ಹೇಳಿದರೆ ಅದ್ಯಾವುದಿಲ್ಲ. ನಮಗೆ ಇವತ್ತು ಮೀಟಿಂಗ್ ಮಾಡಿ ತೆಗಿಲಿಕ್ಕೆ ಹೇಳಿದ್ದಾರೆ. ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಇವತ್ತು ತೆಗೆದಿದ್ದಾರೆ. ಅದು ನಾವು ಕೋಡ್ ಆಫ್ ಕಾಂಡಕ್ಟ್ ಇದರ ಬಗ್ಗೆ ನಾವು ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡುವಾಗ ಅಲ್ಲಿ ನಮ್ಗೆ ಅವ್ರು ಹೇಳ್ತಾರೆ, ಧಾರ್ಮಿಕ ಕೇಂದ್ರಗಳಿಗೆ ಯಾವುದೇ ರಾಜಕೀಯ ನಾಯಕ ಫೋಟೋ ಮತ್ತು ಹೆಸರು ಇಲ್ಲದೆ ಬರೀ ಅವರ ಧಾರ್ಮಿಕ ಸಂಬಂಧಪಟ್ಟಾಗೆ ವಿತ್ ಪರ್ಮಿಷನ್ ಅವ್ರ ಬ್ಯಾನರ್ ಹಾಕಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಏನು ಕೂಡ ಸಮಸ್ಯೆ ಇಲ್ಲ. ಅದು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾರೇ ರಾಜಕೀಯ ನಾಯಕರು ಅಭ್ಯರ್ಥಿ ಹೋಗ್ಬೋದು ಮತ್ತು ಅಲ್ಲಿ ಮತ ಕೇಳುವಂಗೆ ಇಲ್ಲ. ಬಹಳಷ್ಟು ವಿಪರೀತವಾದ ಇವತ್ತು ಬಿಸಿಲು, ಬಹಳಷ್ಟು ಕಡೆ ನೀರುಗಳು ಇವತ್ತು ಬತ್ತಿ ಹೋಗಿದೆ. ನಿನ್ನೆದ್ದಂಥ ಬೋರ್ವೆಲ್ ಇವತ್ತು ಇಲ್ಲ. ನಿನ್ನೆ ಬಾವಿಯಲ್ಲಿ ನೀರಿದ್ದದ್ದು 2 ದಿವಸ ಬಾವಿಯಲ್ಲಿ ನೀರು ಖಾಲಿಯಾಗಿದೆ. ಆವಾಗ ತ್ವರಿತವಾಗಿ ಇವತ್ತು ನೀರಿಗೆ ಸಂಬಂಧಪಟ್ಟಾಗೆ ಸಮಸ್ಯೆ ಬಗೆಹರಿಸಲು ಸೂಕ್ತವಾದ ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಮಾಡಬೇಕು. ಯಾಕೆಂತ ಹೇಳಿದರೆ ಚುನಾವಣೆ ಅಲ್ಲದಂಥ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳು ನೇರವಾಗಿ ಅಧಿಕಾರಿ ಜೊತೆ ಇಂಜಿನಿಯರ್ಗಳ ಜೊತೆ ಮಾತಾಡಿಕೊಂಡು ಸ್ಪಾಟಿಗೆ ಹೋಗೋದು, ಕರ್ಕೊಂಡು ಹೋಗೋದು, ಅದು ಏನಾದರೂ ಮಾಡಿ ಬಗೆಹರಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಇಲ್ಲ, ನೀವು ಅಭಿನಂದಿಸಬೇಕು. ಕಾಂಗ್ರೆಸ್ ಫಸ್ಟ್ ಪಟ್ಟಿ ಅದು ಬಂದಿದೆ, ಬಿಜೆಪಿ ಒಂದು ಪಟ್ಟಿ ಕೂಡ ಬರಲಿಲ್ಲ. ಶಿಸ್ತಿನ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕಂತೇಳಿ ಆಂತರಿಕ ಚುನಾವಣೆ ಮಾಡೋ ಮಟ್ಟಕ್ಕೆ ಬಂದ್ರಲ್ಲ, ಅದವರೆಲ್ಲ ಬರೀ ಸರ್ಕಾರ ಮತ್ತು ವೈಫಲ್ಯ ಆಗಲಿಲ್ಲ, ಇವರ ಪಕ್ಷದ ಒಂದು ಚುಕ್ಕಾಣಿ ಅದು ಫೇಲ್ ಆಗಿದೆ.